ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ನನ್ನ ತಂಗಿ ಅಂಗಳಕ್ಕೆ ನಾನು ಬಂದಿದ್ದೇನೆ. ಇಲ್ಲಿ ನನ್ನ ತಂಗಿ ಒಂದು ತುಂಬ ಗಿಡಗಳನ್ನು ನೆಟ್ಟಿದ್ದಾಳೆ. ನೋಡಿ ಎಷ್ಟು ಚಂದ ಬಂದಿದೆ, ಮಾತ್ರ ತುಂಬ ಚಂದ ಬಂದಿದೆ. ಯಾಕೆಂತ ಹೇಳಿದರೆ ಇಲ್ಲಿ ತುಂಬ ಬಿಸಿಲು ಬೀಳ್ತದೆ, ಹಾಗಾಗಿ ಇಲ್ಲಿ ನೋಡಿ, ಇದು ಮೆಣಸಿನ ಗಿಡ, ಇದು ಬದನೆ ಗಿಡ 3 ಉಂಟು ಇಲ್ಲಿ. ಇದು ಬದನೆ ಗಿಡ ತುಂಬ ದಿನ ಬರ್ತದೆ ಮತ್ತು ತುಂಬ ಬದನೆ ಸಹ ಆಗ್ತದೆ. ನಾವು ಮೊದಲು ತರಕಾರಿ ಮಾಡುವಾಗ ಮಾಡ್ತಾ ಇದ್ದೆವು. ಇದು ಟೊಮೆಟೊ, ಇಲ್ಲಿ ಟೊಮೆಟೊ ಸಹ ತುಂಬ ಚಂದ ಬರ್ತದೆ. ಒಂದು ಗಿಡದಲ್ಲಿ ಮೊದಲೆಲ್ಲ ಆಗುವಾಗ ಒಂದು 10-20 ಟೊಮೆಟೊ ಹಿಡಿತಾ ಇತ್ತು. ಇದು ನೋಡಿ ಹೀರೆಕಾಯಿಯ ಬಳ್ಳಿ. ಇಲ್ಲೊಂದು ಸಣ್ಣದೊಂದು ಶುಂಠಿ ಗಿಡ ಸಹ ಉಂಟು. ಇದೆಲ್ಲ ಅಡಿಕೆ ಗಿಡ ನೆಟ್ಟಿದ್ದಾರೆ ಇಲ್ಲಿ. ಅಂದರೆ ಕ್ಲೀನ್ ಮಾಡಿಸಿ, ನಾನು ತುಂಬ ಸಲ ನಿಮ್ಮ ಹತ್ರ ತೋರಿಸಿದ್ದೇನೆ ಕ್ಲೀನ್ ಮಾಡಿಸೋದು ಅಂತ ಹೇಳಿ. ಅಂದರೆ ಒಂದು ಸಲ ಕ್ಲೀನ್ ಮಾಡಿಸಿ ಒಂದು ಅರ್ಧ ಕ್ಲೀನ್ ಮಾಡಿ ಹೋಗ್ತಾನೆ ಅವನು. ಮತ್ತು ಅವನು ವಾಪಸ್ ಒಂದು ವಾರ ಬಿಟ್ಟರೆ ಬರುವಾಗ ಇನ್ನೊಂದು ಅರ್ಧಕ್ಕೆ ತೆಗೆದ ಅರ್ಧ ಜಾಗದಲ್ಲೂ ಎಲ್ಲ ಇದು ಹುಲ್ಲು ಬಂದಿರ್ತದೆ. ಇದೆಲ್ಲ ಕ್ಲೀನ್ ಮಾಡಲಿಕ್ಕುಂಟು ಇನ್ನೂ ಸಹ. ಇನ್ನು ಕ್ಲೀನೆಲ್ಲ ಆದಮೇಲೆ ಒಂದು ತರಕಾರಿ ಏನಾದರೂ ಮಾಡಬೇಕು. ತರಕಾರಿ ಬೀಜ ತಂದು ಎಷ್ಟು ದಿನ ಆಯಿತು, ಆದರೆ ಸಹ ಹಾಕಲಿಕ್ಕೆ ಟೈಮೇ ಸಿಗಲಿಲ್ಲ. ಈ ಸಲ ಏನಾದರೂ ಮಾಡಿ ತರಕಾರಿ ಹಾಕಲೇಬೇಕು. ನೋಡುವ ಹೇಗೆ ಆಗ್ತದೆ ಅಂತ ಹೇಳಿ. ನೀವು ಎಣಿಸ್ಬೋದು ಇವರೊಂದು ಎಷ್ಟು ದಿನದಿಂದ ತರಕಾರಿ ಹಾಕಬೇಕು ಅಂತ ಹೇಳ್ತಾ ಇದ್ರು ಅಂತ ಹೇಳಿ. ಅಂದರೆ ನನಗೆ ಸ್ವಲ್ಪ ಟೈಮ್ ಇಲ್ಲದ ಕಾರಣ ನಾನು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೇನೆ. ಅಂದರೆ ಯಾಕಂತ ಹೇಳಿದರೆ, ಒಂದು ಕಡೆಯಲ್ಲಿ ಇದರದ್ದು ಮಲ್ಲಿಗೆದ್ದು ಗಿಡದ್ದು ಸಹ ನೋಡಬೇಕು. ಅಂದರೆ ನನಗೆ ಒಬ್ಬ ಹುಡುಗ ಇದಕ್ಕೆ ಕೆಲಸಕ್ಕೆ ಬರ್ತಾನೆ. ಅವನು ಮಧ್ಯಾಹ್ನ ಮೇಲೆ ಬರುವುದು. ಅವನಿಗೆ ಆದಷ್ಟು ಮಾಡ್ತಾನೆ, ಆದರೆ ಕ್ಲೀನ್ ಕೆಲಸ ಮಾಡ್ತಾನೆ ಅವನು. ಅದಕ್ಕೋಸ್ಕರ ನಾನು ಅವನನ್ನೇ ಕರೆಯುವುದು ಕೆಲಸಕ್ಕೆ. ಇಲ್ಲಿ ನೋಡಿ, ನನ್ನ ತಂಗಿಯರಿಗೆಲ್ಲ ಬಾವಿದ್ದು ನೀರು ಸಿಗ್ತದೆ ಇದಕ್ಕೆ ತೋಟಕ್ಕೆಲ್ಲ ಹಾಕಲಿಕ್ಕೆ. ಇವನ್ ನಮ್ಮ ಬ್ರೂನೋ ಇಡೀ ಇದಕ್ಕೆ ನಮ್ಮ ಕಂಪೌಂಡಿಗೆ ಫುಲ್ ಇವನೊಬ್ಬನಿರುವುದು. ಇವನಂದರೆ ಎಲ್ಲರಿಗೆ ತುಂಬ ಇಷ್ಟ. ಇವಳು ನೋಡಿತ್ತು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾಳೆ ಮನೆ ಒಳಗಡೆ ಎಲ್ಲ. ಇದು ಚುಕ್ಕು ಗಿಡ ತುಂಬ ಚುಕ್ಕು ಆಗಿದೆ, ಒಳ್ಳೆ ಟೇಸ್ಟ್ ಸಹ ತುಂಬ ಟೇಸ್ಟ್ ಉಂಟು. ಇದಂದರೆ ಹೀಗೆ ಬಿಡುವುದಿಲ್ಲ, ಅದಕ್ಕೆ ಇದು ಒಂದು ಚೀಲದ ಹಾಗೆ ಉಂಟು, ಅದನ್ನು ಕಟ್ಟಿ ಬಿಡ್ತಾರೆ. ಮತ್ತೆ ಇಲ್ಲದಿದ್ದರೆ ಎಲ್ಲ ಇದು ಬಾವಲಿ ಬಂದು ತಿಂದು ಹೋಗ್ಬೋದು. ತುಂಬ ಸಿಗ್ತದೆ ಚಿಕ್ಕು, ಸಣ್ಣ ಗಿಡ ಮಾತ್ರ. ಹೋದ ಸಲವೇನೋ ನೆಟ್ಟಿದ್ದಿದ್ದು. ನೋಡಿ ಎಷ್ಟು ಚುಕ್ಕು ಆಗಿದೆ ನೋಡಿ. ನಮ್ಮ ಮನೆಯಲ್ಲಾದಂಥ ಇದು ಫ್ರೂಟ್ಸ್ ಆಗಲಿ ಅಲ್ಲ ವೆಜಿಟೇಬಲ್ಸ್ ಆಗಲಿ ತುಂಬ ರುಚಿ ಇರ್ತದೆ. ಎಷ್ಟು ಚಂದ ಬಂದಿದೆ ನೋಡಿ ಚುಕ್ಕು ಗಿಡ ಸಹ. ಇದು ರಂಬೂಟಮ್ ಅಂತ ಹೇಳಿ ನೀವು ನೋಡಿರ್ಬೋದು. ಇದಕ್ಕೆ ತುಂಬ ಕಾಸ್ಟ್ಲಿ ಮಾತ್ರ. ಇದರಲ್ಲಿ 1-2 ರಂಬೂಟಮ್ ಆಗಿದೆ, ಮತ್ತು ಸಣ್ಣದು ಮಿಡಿ ಬಿಟ್ಟಿದೆ ರಂಬೂಟಮ್ ಇದು. ನಿಮಗೆ ಇದರಲ್ಲಿ ಕಾಣ್ಬೋದೇನೋ ಗೊತ್ತಿಲ್ಲ ನನಗೆ. ಇಲ್ಲಿ ಮೇಲೆ ಒಂದು ರೌಂಡ್ ಶೇಪಲ್ಲಿ ಒಂಥರ ಕಾಣ್ತದೆ ನೋಡಿ, ಮುಳ್ಳಿನ ಥರ. ಇದೇ ರಂಬೂಟಮ್. ಇದರಲ್ಲಿ ತುಂಬ ಮೇಲೆ ಎಲ್ಲ ತುಂಬ ಹಿಡಿದಿದೆ. ಅದರಲ್ಲಿ ಎಷ್ಟು ಉಳಿತದೆ ಅಂತ ಗೊತ್ತಿಲ್ಲ, ಮಾತ್ರ ಭಾರಿ ಟೇಸ್ಟ್ ಮಾತ್ರ. ಇದು ತುಂಬ ಕಾಸ್ಟ್ಲಿ. ಇದರ ಆಚೆ ಬದಿ ಇದೆಲ್ಲ ಇದು ನಮ್ಮದೇ ಮನೆ, ಅಂದರೆ ಸ್ಕೂಲ್. ಇಲ್ಲಿ ನಮಗೆ ಅಂದರೆ ಸುತ್ತಮುತ್ತ ತುಂಬ ಜಾಗ ಇಲ್ಲ ಗಿಡ ನೆಡುವಷ್ಟು. ನಾನು ನನ್ನ ಸುತ್ತಮುತ್ತ ನೆಡಲಿಲ್ಲ. ಒಂದು ದಾಸವಾಳ ಗಿಡ ಮಾತ್ರ ಉಂಟು, ಮತ್ತೊಂದು ಕೇಪುಳ ಹೂವಿದ್ದು ಗಿಡ ಒಂದು ಉಂಟು. ನಾನು ಅದು 2 ಮಾತ್ರ ನೆಟ್ಟಿದ್ದು. ಯಾಕೆಂತ ಹೇಳಿದರೆ, ನನಗೆ ಗಿಡ ಮತ್ತು ಅಲ್ಲದಿದ್ದರೆ ಪಾಟ್ ಏನಾದರೂ ಇಡಲಿಕ್ಕೆ ಹೋದರೆ ಉಂಟಲ್ಲ, ಮಕ್ಕಳಿಗೆ ಆಟ ಆಡಲಿಕ್ಕೆ ಜಾಗ ಸಾಕಾಗೋದಿಲ್ಲ. ಹಾಗಾಗಿ ನಾನು ಎಂತ ನೆಡಲಿಲ್ಲ ಗಿಡ ಎಲ್ಲ. ಇಲ್ಲಿ ನೋಡಿ, ಕ್ಲೀನಿಂಗ್ ಮಾಡಲಿಕ್ಕೆ ಇದು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಈ ಹುಡುಗನನ್ನು ಯಾವಾಗಲೂ ಕರೆಯೋದು ಗಿಡ ಇದು ಮಾಡಲಿಕ್ಕೆ, ಮತ್ತು ಇದನ್ನು ಎಲ್ಲ ತೆಗಿಲಿಕ್ಕೆ, ಹುಲ್ಲೆಲ್ಲ ತೆಗಿಲಿಕ್ಕೆ ಅವನನ್ನು ಕರೆಯೋದು. ಅವನು ತುಂಬ ಚೆಂದ ಕೆಲಸ ಮಾಡ್ತಾನೆ, ಮಾತ್ರ ಮಧ್ಯಾಹ್ನ ಮೇಲೆ ಎಲ್ಲ ಬರುವುದು. ಅವನಿಗೆ ಟೈಮ್ ಇದ್ದಾಗ ಮಾತ್ರ ಬರುವುದು. ಮಾಡಿದರೆ ಮಾತ್ರ ಕ್ಲೀನ್ ಮಾಡ್ತಾನೆ ಕೆಲಸ ಎಲ್ಲ.
ಮೊದಲು ಇವಳೇ ಇದನ್ನು ಈ ಟರ್ಫ್ ಹತ್ರ ಎಲ್ಲ ಕ್ಲೀನ್ ಮಾಡ್ತಿದ್ಲು. ಆದರೆ ನಾನು ಮಾಡಿಸಿದೆ ಅವನ ಹತ್ರ. ಅವಳಿಗೂ ಟೈಮ್ ಇಲ್ಲ ಈಗ. ಅಂದರೆ ಮಗನನ್ನು ಕ್ರಿಕೆಟಿಗೆ ಕರ್ಕೊಂಡು ಇದಕ್ಕೆ ಬ್ಯಾಂಗ್ಳೂರಿಗೆಲ್ಲ ಹೋದರೆ ಒಂದು ವಾರ ಎಲ್ಲ ಇರುವುದಿಲ್ಲ. ಆಗ ಅವಳಿಗೆ ಟೈಮ್ ಸಾಕಾಗೋದಿಲ್ಲ. ಹಾಗಾಗಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೇನೆ. ಮತ್ತು ನಮ್ಮ ಮಕ್ಕಳು ಕೂಡ ಆಟ ಆಡ್ತಾರಲ್ಲ, ಹಾಗಾಗಿ. ಇಲ್ಲಿ ನನ್ನ ಗಿಡ ನೋಡಿ ಎಷ್ಟು ಚಂದ ಕಾಣ್ತದೆ ಅಂತ ಹೇಳಿದರೆ, ಒಂದು ಟೈಮಲ್ಲಿ ನನಗೆ ಗಿಡ ಸಹ ಬೇಡ, ಎಂಥದ್ದು ಬೇಡ ಅಂತ ಆಗಿದೆ. ಈಗ ಗಿಡ ನೋಡಿದರೆ ಖುಷಿ ಆಗ್ತದೆ, ಇನ್ನೂ ಸ್ವಲ್ಪ ಗಿಡ ತಂದು ಹಾಕುವ ಅಂತ ಆಗ್ತಾ ಉಂಟು. ಇದು ನೋಡಿ, ಮೊನ್ನೆ ನಮ್ಮದು ಇದರಲ್ಲಿ ಮಳೆಯಲ್ಲಿ ಇದು ಕೊಚ್ಚಿ ಬಿದ್ದಂಥ ಕಾಂಪೌಂಡ್ ಹಾಲ್ ಇನ್ನೂ ಸಹ ರಿಪೇರಿ ಆಗಲಿಲ್ಲ. ಈಗ ಏಪ್ರಿಲ್ ಬಂತು, ಇನ್ನು ಈ ಸಲ ಮಳೆಗಾಲಕ್ಕೆ ಇದು ರಿಪೇರಿ ಮಾಡಿಸದಿದ್ದರೆ ಮಾತ್ರ ಆಚೆ ಸೈಡಿದ್ದು ಮಣ್ಣು ಕೊಚ್ಚಿ ಮನೆಯ ಕಡೆಗೆ ತುಂಬ ಪ್ರಾಬ್ಲಮ್. ಇಲ್ಲಿ ನಮ್ಮ ಸುತ್ತಮುತ್ತ ಉಂಟಲ್ಲ ತುಂಬ ಚಂದ, ಗ್ರೀನಾಗಿ ಎಲ್ಲ ತುಂಬ ಚಂದ. ನಾವು ಕ್ಲೀನ್ ಮಾಡಿಸ್ತಾ ಇರ್ತೇವೆ, ಯಾರದೇ ಇದಾಗಲಿ ನಾವು ಕ್ಲೀನ್ ಮಾಡಿಸ್ತಾ ಇರ್ತೇವೆ. ಯಾಕಂತ ಹೇಳಿದರೆ ನೋಡಿ, ನಮ್ಮ ಸುತ್ತಮುತ್ತ ಕ್ಲೀನ್ ಇದ್ದರೆ ಮಾತ್ರ ನಮಗೆ ಯಾವುದು ಸಹ ಇದು ಯಾವುದು ಹುಳಗಳು ಎಲ್ಲ ಜಂತುಗಳೆಲ್ಲ ಬರುವುದಿಲ್ಲ. ಇಲ್ಲದಿದ್ದರೆ ತುಂಬ ಇದು ಎಲ್ಲ ಬಳ್ಳಿ ಎಲ್ಲ ಬಿಟ್ಟುಕೊಂಡು ಒಟ್ಟಾರೆ ಇದ್ದರೆ ಉಂಟಲ್ಲ, ಅದು ನಮಗೂ ಒಳ್ಳೆಯದಲ್ಲ. ಹಾಗಾಗಿ ಸೈಡಲ್ಲಿ ಯಾರದೇ ಇದಾಗಲಿ ನಾವು ಕ್ಲೀನ್ ಮಾಡ್ತಾ ಇರ್ತೇವೆ. ಇಲ್ಲಿ ಇವಳು ನೋಡಿ, ಅವಳದು ಇದು ಅಡಿಕೆ ಗಿಡದಲ್ಲಿ ಹುಲ್ಲು ಬಂದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಎಷ್ಟು ಚಂದ ಕಾಣ್ತದೆ ನೋಡಿ, ಕ್ಲೀನ್ ಇದ್ದರೆ ಚಂದ ಕಾಣ್ತದೆ. ಇದೆಲ್ಲ ಬಂದು ಹುಲ್ಲೆಲ್ಲ ಬಂದು ದಟ್ಟ ಇದ್ದರೆ ಉಂಟಲ್ಲ, ಅದು ನೋಡಲಿಕ್ಕೂ ಇರಿಟೇಷನ್ ಆಗ್ತದೆ. ಮತ್ತು ಮನಸ್ಸಿಗೆ ಸಹ ಖುಷಿ ಇರುವುದಿಲ್ಲ ಅದನ್ನು ನೋಡುವಾಗಲೇ. ಈಗ ಬೆಳಗ್ಗೆ ಎದ್ದುಕೊಂಡು ಹೊರಗಡೆ ಬರುವಾಗ ಉಂಟಲ್ಲ ತುಂಬ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ಇದರಲ್ಲೆಲ್ಲ ಹುಲ್ಲೆಲ್ಲ ದಟ್ಟ ಬೆಳೆದರೆ ಒಂಥರ ಎದ್ದುಕೊಂಡು ಹೊರಗಡೆ ಹೋಗುವಾಗಲೇ ಒಂಥರ ಏನಪ್ಪ ಕಿರಿಕಿರಿ ಮನಸ್ಸಿಗೆ ಆಗ್ತದೆ. ಅದೇ ಕ್ಲೀನ್ ಇದ್ದರೆ ಏನಿಲ್ಲ, ಖುಷಿ ಅನಿಸ್ತದೆ. ಮತ್ತು ಜಾಸ್ತಿ ನಾವು ನಮ್ಮ ಕೆಲಸವನ್ನು ನಾವೇ ಮಾಡ್ತೇವೆ. ತುಂಬ ಇದು ಹುಲ್ಲು ಎಲ್ಲ ಇದ್ದರೆ ಮಾತ್ರ ನಾವು ತೆಗೆಸೋದು, ಇಲ್ಲದಿದ್ದರೆ ನಮ್ಮ ಕೆಲಸ ನಾವೇ ಮಾಡಿಸ್ತೇವೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮದು ಮನೆಗೆ ನಮ್ಮ ಇದಕ್ಕೆ ಕಾಂಪೌಂಡಿಗೆ ಬರುವಂಥದ್ದು ಇದೊಂದು ದಾರಿ ನೋಡಿ. ನಾವು ಅಷ್ಟೇ ಕ್ಲೀನ್ಸ್ ಇರ್ತೇವೆ ಎಲ್ಲ. ಇದು ನನ್ನ ಮನೆ ಎದುರುಗಡೆ ಇರುವಂಥ ಒಂದು ದಾಸವಾಳದ ಗಿಡ. ಈ ದಾಸವಾಳದ ಗಿಡದಲ್ಲಿ 100ಕ್ಕೆ ಹೆಚ್ಚು ಉಂಟಲ್ಲ, 100ಕ್ಕಿಂತ ಹೆಚ್ಚು ದಾಸವಾಳ ಆಗ್ತದೆ. ಯಾಕೆಂತ ಹೇಳಿದ್ರೆ ಇದರ ಬುಡದಲ್ಲಿ ಒಂದು ನೀರಿನ ಟ್ಯಾಪ್ ಇದೆ, ನೀರಿನ ಟ್ಯಾಪ್. ಮತ್ತು ಈ ಗಿಡದಲ್ಲಿ ತುಂಬ ದಾಸವಾಳ ಹಿಡಿತದೆ. ಎಲ್ಲರೂ ಬಂದು ದೇವರಿಗೆಲ್ಲ ಇಡ್ಲಿಕ್ಕೆ ತಗೊಂಡು ಹೋಗ್ತಾರೆ. ಇದು ನೋಡುವಾಗಲೇ ಖುಷಿ ನೋಡಿ, ಎಷ್ಟು ಉಂಟು ದಾಸವಾಳ. ಎಲ್ಲರೂ ನೋಡಿದರೆ ಹೇಳ್ತಾರೆ, ಈ ಸಲ ಮಳೆಗಾಲಕ್ಕೆ ಕಡಿದರೆ ನನಗೆ ಗಿಡ ಕೊಡಿ ಅಂತ ಹೇಳಿ. ನಾನು ಮಳೆಗಾಲದಲ್ಲಿ ಕಡಿಯುವುದಂದರೆ ಅದರ ಬುಡಕ್ಕೆ ಇದು ಕತ್ತಿ ಹಾಕಿ ಕಡಿತೇನೆ, ಆದರೆ ಸಹ ಮೇಲೆ ಬರ್ತದೆ ಅದು. ಇದು ನಾನಿವತ್ತು ಸಂಜೆ ಉಂಟಲ್ಲ, ಇದು ಮಲ್ಲಿಗೆದ್ದು ಗಿಡ ಬಂದಿದೆ ಅಂತ ತಂಗಿ ಹೇಳಿದ್ಲು. ಹಾಗೆ ಸಹ್ಯಾದ್ರಿ ನರ್ಸರಿಗೆ ಬಂದಿದ್ದೇನೆ. ಭಾರಿ ಚಂದ ಹೆಲ್ದಿ ಒಂದು ಗಿಡ. ನನಗೆ ಇಷ್ಟು ಸಲ ತಂದದ್ರಲ್ಲಿ ಇದು ತುಂಬ ಖುಷಿಯಾಯಿತು. ಭಾರಿ ಚಂದದ ಗಿಡ ಇದು, ಚಂದ ಸಾಕಿದ್ದಾರೆ ಈ ಗಿಡವನ್ನು. ಒಂದು ಇವತ್ತು ಬಂದದಂತೆ, ಒಂದು ಮೊನ್ನೆ ಅದಕ್ಕಿಂತ ಮುಂಚಿನ ದಿನ ಬಂದಿದೆ ಅಂತೆ. ಹಾಗೆ ನಾನು ಮತ್ತೆ ಖಾಲಿ ಆದರೆ ಅಂತ ಹೇಳಿ, ಅಂದರೆ ನಾವು ತೆಗೆಯುವುದು ನೋಡಿ ತೆಗೆಯುವುದಲ್ಲ, ಮತ್ತು ಲಾಸ್ಟಿಗೆ ಉಳಿದಿರ್ತದೆ, ಅದನ್ನು ತಗೊಂಡೋಗ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಹಾಗಾಗಿ ನಾನು ಬೇಗ ಬಂದು ತಗೊಂಡು ಹೋಗುವ ಅಂತ ಹೇಳಿ ನಾನು 25 ಗಿಡ ತಗೊಂಡದ್ದು. ಇಲ್ಲಿ ನನಗೆ ಅವರು ಗಾರ್ಡನರ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ತೆಗಿಲಿಕ್ಕೆ. ಒಂದು ಸಲ ನನ್ನ ಗಿಡ ಎಲ್ಲ ಉಂಟಲ್ಲ ಸುಟ್ಟು ಹೋದಾಗ ನನಗೆ ಆಗ್ತಾಯಿತ್ತು, ಗಿಡ ಸಹ ಬೇಡ, ಎಂಥದ್ದು ಬೇಡ ನನಗೆ ಅಂತ ಹೇಳಿ ಎಲ್ಲ ತೆಗೆದು ಬಿಸಾಡುವ ಅಂತ ಆಗ್ತಾಯಿತ್ತು. ಅಂದರೆ ಅಷ್ಟು ಹೊಟ್ಟೆ ಸಹ ಉರಿತಾಯಿತ್ತು, ಇಷ್ಟು ಎಲ್ಲ ಮಾಡಿ ಎಂತ ಆಗಿದೆ ಅಂತ ಹೇಳಿ. ಆದರೆ ಈಗ ನಾನು 25 ಗಿಡ ಖಾಲಿ ನಂದದು, ಅಂದರೆ ಒಂದು 25 ಗಿಡ ಎಲ್ಲ ಹಾಳಾಗಿತ್ತು.
ಅದನ್ನೆಲ್ಲ ತೆಗೆದು ಉಂಟಲ್ಲ 25 ಪಾಟಿಗೆ ಸಹ ನಾನು ಬೇರೆ ಗಿಡ ಹಾಕುವ ಅಂತ ಹೇಳಿ 25 ಗಿಡ ತಗೊಂಡು ಹೋಗ್ತಾ ಇದ್ದೇನೆ. ಈಗ ನಾನು ಯಾವಾಗಲೂ ಸಹ್ಯಾದ್ರಿಯಿಂದಲೇ ತಗೊಂಡು ಹೋಗೋದು. ಈಗ ಒಳ್ಳೆ ಒಳ್ಳೆ ಗಿಡ ಉಂಟು, ನೀವು ಸಹ ಬಂದು ತಗೊಂಡು ಹೋಗ್ಬೋದು. ಇಲ್ಲದಿದ್ದರೆ ಮತ್ತೆ ನಿಮಗೆ ಮತ್ತೆ ಲೇಟ್ ಮಾಡಿದರೆ ಉಂಟಲ್ಲ ನಿಮಗೆ, ಅಂದರೆ ಎಲ್ಲರೂ ತಗೊಂಡು ಹೋಗ್ತಾರೆ ಇಲ್ಲಿಂದ. ಜಾಸ್ತಿ ದಿನ ಉಳಿಯುವುದಿಲ್ಲ ಇದು ಗಿಡ ಸಹ ಇಲ್ಲಿ. ನಾನು ಎಷ್ಟೋ ಸಲ ಬಂದು ಹಿಂದೆ ಹೋದದ್ದು ಉಂಟು ಗಿಡ ಇಲ್ಲದೆ. ಗಿಡ ತರಲಿಕ್ಕೆ ಅಂತ ಬರುವುದು, ಗಿಡ ನೋಡೋದು, ಮಲ್ಲಿಗೆ ಗಿಡ ನೋಡೋದು ಇರುವುದಿಲ್ಲ. ಮತ್ತು ಹಿಂದೆ ಹೋಗುವಾಗ ಒಂದಷ್ಟು ತರಕಾರಿ ಬೀಜ ಹೊತ್ತುಕೊಂಡು ಬರೋದು, ಇಷ್ಟೇ ನಾನು ಮಾಡ್ತಾ ಇದ್ದದ್ದು. ನನಗೆ ಈಗ ಗಿಡ ಬಂತು ಅಂತ ಹೇಳಿ ಓಡಿ ಬಂದದ್ದು ನಾನು. ನನಗೆ ಅವರೇ ಚಂದ ಇದು ಗಿಡ ಎಲ್ಲ ಇದು ಸೆಟ್ ಮಾಡಿ ಕೊಡ್ತಾ ಇದ್ದಾರೆ, ತೆಗೆದು ಕೊಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಹೇಳುವುದಲ್ಲದಿದ್ದರೆ ಆವತ್ತು ಆ ಗಿಡವನ್ನು ಖಂಡಿತ ನಾನು ಬಿಸಾಡ್ತಾ ಇದ್ದೆ. ಅವರು ಹೇಳಿದರು, ಹೊಸತ್ತು ಗಿಡ ತಂದು ಕೊಡುವುದಿಲ್ಲ ನಿನಗೆ, ಬೇಕಾದರೆ ಇದನ್ನೇ ಚಂದ ಮಾಡು ಅಂತ, ಇದು ಬರ್ತದೆ ಅಂತ ಹೇಳಿದರು. ನಾನು ಅವ್ರ ಹತ್ರ ಎಷ್ಟು ಸಲ ಇದು ಮಾಡಿದ್ದೇನೆ ಅಂತ, ಚೊರೆ ಮಾಡಿದ್ದೇನೆ ಅಂತ ಹೇಳಿದರೆ, ನನಗೆ ಬೇರೆ ಗಿಡ ತಂದು ಕೊಡಿ ಅಂತ ಹೇಳಿ ತುಂಬ ಸಲ ನಾನು ಅವ್ರ ಹತ್ರ ಕೇಳಿದ್ದೇನೆ. ಆದರೆ ನನಗೆ ಗಿಡ ತಂದು ಕೊಡಲಿಲ್ಲ. ನೀನು ಅದನ್ನೇ ಚಂದ ಮಾಡು, ನೀನು ಅದೇ ಬರ್ತದೆ. ಮತ್ತು ಅವರು ಸಹ ತುಂಬ ಅದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಚಂದ ಮಾಡಿ ನೀರು ಹಾಕುವುದಾಗಲಿ ಎಲ್ಲ ಇದು ಮಾಡ್ತಾರೆ. ಅವ್ರದ್ದು ಎಫರ್ಟ್ ತುಂಬ ಇತ್ತು. ಹಾಗೆ ಮಾಡಿದ್ರಿಂದ ಅದೀಗ ಗಿಡ ನೋಡುವಾಗ ನನಗೆ ಆಗ್ತಾ ಇತ್ತು, ಈಗ ಗಿಡ ನೋಡುವಾಗ ಆಗ್ತದೆ, ನಾನು ಆವಾಗ ಬಿಸಾಡ್ತಿದ್ರೆ ಪಶ್ಚಾತ್ತಾಪ ಪಡಬೇಕಿತ್ತು ಅಂತ ಹೇಳಿ. ಈಗ ನನಗೆ ಒಂದು ಸಾಧಾರಣ 2 ಅಟ್ಟೆ ಅಷ್ಟು ಹೂ ಸಿಗ್ತದೆ ನನಗೆ. ಅಂದರೆ ನಂದು ಗಿಡ ಕಡಿಮೆ ಉಂಟಲ್ಲ, ಹಾಗೆ ಇಲ್ಲಿ ನಾನು ಆ ಗಿಡ ತಂದಿದ್ದೆಲ್ಲ ಅದನ್ನು ರೀಪಾಟ್ ಮಾಡ್ತಾ ಇದ್ದೇನೆ. ಇದು ಅಂದರೆ ಇದೆಲ್ಲ ಉಂಟಲ್ಲ, ಮೊದಲು ಅದಕ್ಕೆ ಅಡಿಗೆ ಜಲ್ಲಿ ಹಾಕಬೇಕು. ಈಗ ಅದರಲ್ಲಿ ಅಡಿಯಲ್ಲಿ ಸಹ ಜಲ್ಲಿ ಸ್ವಲ್ಪ ಉಂಟು, ಅದನ್ನು ಹಾಕ್ತಾ ಇದ್ದೇನೆ ನಾನು. ಇದಂದರೆ ಮೊದಲಿನ ಗಿಡದ್ದು ಪಾಟ್ ಇದ್ದು, ಮಣ್ಣು ಇದು ಕೌಚಿ ಹಾಕಿ ಇದು ಮಾಡಿದ್ದು. ಅದಂದರೆ ಇದು ಮಣ್ಣು ಒಳ್ಳೆಯದುಂಟು, ಸುಮ್ಮನೆ ಬಿಸಾಡೋದು ಯಾಕೆ ಅಂತ ಹೇಳಿ ಬಿಸಾಡಿದರೆ ಹೋಯ್ತಲ್ಲ ಅದು. ಇದನ್ನು ಅದರಲ್ಲಿದ್ದ ಜಲ್ಲಿಯನ್ನು ಇದಕ್ಕೆ ಈಗ ಅದರ ತಳಭಾಗಕ್ಕೆ ಹಾಕಿದ್ದು. ಯಾಕಂತ ಹೇಳಿದರೆ ಇದರ ತಳಭಾಗಕ್ಕೆ ಜಲ್ಲಿ ಇದು ಮತ್ತು ಈ ಹೊಯ್ಗೆ ಮತ್ತು ಜಲ್ಲಿಯನ್ನು ಹಾಕೋದ್ರಿಂದ ಉಂಟಲ್ಲ, ಅದರ ಅಡಿಯಲ್ಲಿ ಮಣ್ಣು ನೀರು ಕೆಲವೊಮ್ಮೆ ನಮಗೆ ಮೇಲೆ ನಿಲ್ತದಲ್ಲ, ಹಾಗೆ ಇದರಲ್ಲಿ ನಿಲ್ಲುವುದಿಲ್ಲ. ನೋಡಿ, ಇದು ಮಣ್ಣು ಎಷ್ಟು ಚೆಂದ ಉಂಟು ನೋಡಿ. ಇಂಥ ಮಣ್ಣಂತ ಬಿಸಾಡಿದರೆ ಹೇಗೆ, ತುಂಬ ಚೆಂದ ಉಂಟು. ನಾನು ಅದೇ ಯೂಸ್ ಮಾಡಿದೆ. ಮತ್ತು ಹೊಸ ಮಣ್ಣು ಹಾಕಿದ್ದೇನೆ, ಅಡಿಗೆ ಮಾತ್ರ ಇದೇ ಮಣ್ಣನ್ನು ಹಾಕಿದ್ದು. ಗಿಡ ತಂದ ಮೇಲೆ ಉಂಟಲ್ಲ ತುಂಬ ದಿನ ತಗೊಂಡು ಹೋಗಬಾರ್ದು. ಯಾಕೆಂತ ಹೇಳಿದರೆ ಅದನ್ನು ಇದು ಪಾಟಿಗೆ ಹಾಕಬೇಕು, ಇಲ್ಲದಿದ್ದರೆ ಗಿಡ ಎಲ್ಲ ಹಾಳಾಗ್ತದೆ. ಅಂದರೆ ಈಗ ಒಂದು ಗಿಡಕ್ಕೆ 65 ರೂಪೀಸ್ ಏನೋ ಉಂಟು. ಹೀಗೆ ಮಣ್ಣು ಉಂಟಲ್ಲ ಹಾಕಬೇಕು ಇದಕ್ಕೆ. ಮೊದಲು ಜಲ್ಲಿಕಲ್ಲು ಹಾಕಬೇಕು, ಆಮೇಲೆ ಹೊಯ್ಗೆ ಹಾಕಬೇಕು. ಹೊಯ್ಗೆ ಹಾಕಿದ ಮೇಲೆ ಇದು ಮಣ್ಣು ಹಾಕಬೇಕು. ಅಂದರೆ ಅದರಲ್ಲಿ ಸ್ವಲ್ಪ ಕಸ ಎಲ್ಲ ಇತ್ತು, ಅದನ್ನು ತೆಗೆದದ್ದು. ಅಂದರೆ ಗಿಡದ್ದು ಇದೆಲ್ಲ ಇತ್ತು. ಯಾವಾಗಲೂ ಉಂಟಲ್ಲ ಗಿಡ ಎಲ್ಲ ನಾವು ಗಿಡ ತಂದ ಮೇಲೆ ಚಂದ ಮಾಡಿ ಸಾಕಬೇಕು, ಇಲ್ಲದಿದ್ದರೆ ಗಿಡ ತರಬಾರ್ದು. ಗಿಡ ಆಗಲಿ ಯಾವುದೇ ವಸ್ತು ಆಗಲಿ ಒಂದು ಸಾಕುವಂಥ ವಸ್ತು, ಅದನ್ನು ಚೆಂದಾಗಿ ಸಾಕುವುದಾದರೆ ಮಾತ್ರ ತರಬೇಕು. ಕೆಲವರು ಗಿಡ ತಗೊಂಡು ಹೋಗ್ತಾರೆ, ಗಿಡ ತಗೊಂಡೋಗಿ ಅದನ್ನೊಂದು ಪಾಟಲ್ಲಿ ಆಚೆ ಹಾಕಿ ಬಿಡ್ತಾರೆ, ಮತ್ತೆ ಹೂವಾಗಲಿಲ್ಲ ಅಂತ ಹೇಳ್ತಾರೆ. ಅದನ್ನು ಸಾಕಿದರೆ ಮಾತ್ರ ನಾವು ಅದರಿಂದ ಫಲ ತೆಗಿಬೋದು. ಇದು ನಾನೀಗ ನೋಡಿ ಮೊನ್ನೆ ತಗೊಂಡು ಬಂದ ಗಿಡವನ್ನು ತಂದಿದ್ದೇನೆ. ಅದನ್ನು ಸ್ವಲ್ಪ ಲೂಸ್ ಮಾಡಬೇಕು. ಅದರ ಪ್ಲಾಸ್ಟಿಕ್ ಹರಿದು ಉಂಟಲ್ಲ, ಆ ಗಿಡದ ಬುಡದಲ್ಲಿ ಮಣ್ಣು ಉಂಟಲ್ಲ, ಆ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಬೇಕು. ಲೂಸ್ ಮಾಡಿದ ಮೇಲೆ ಅದರ ಸುತ್ತ ವಾಪಸ್ ಮಣ್ಣು ಹಾಕಬೇಕು. ನಾನು ಇದೇ ಮಣ್ಣನ್ನು ಈಗ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಅಲ್ಲಿದ್ದ ಮಣ್ಣನ್ನು, ಹೊಸ ಮಣ್ಣನ್ನು ಹಾಕಬೇಕು ಅದರ ಮೇಲೆ.
ಈ ಏಪ್ರಿಲ್ ಮೇಯಲ್ಲಿ ಉಂಟಲ್ಲ ನನಗೆ ಸ್ವಲ್ಪ ಟೈಮ್ ಸಿಗ್ತದೆ ಆಗ ಹಾಕ್ತೇನೆ. ನೋಡಿ ಇದು ಹೊಸ ಮಣ್ಣು ಅಂತ ಹೇಳಿದರೆ ಮೊನ್ನೆ ಅದು ತುಂಬ ದಿನ ಆಯಿತು ತಂದು ಅದು ಹಾಗೆ ಇತ್ತು, ಅದನ್ನೇ ಯೂಸ್ ಮಾಡಿದೆ ನಾನು. ಇಲ್ಲಿ ನೋಡಿ ರೀಪಾಟಿಂಗ್ ಇದು ಪಾಟಿಗೆ ಹಾಕಿದ ಮೇಲೆ ಹೇಗೆ ಕಾಣ್ತದೆ ನೋಡಿ. ಇದು ನೋಡಿ, ಇದು ಮಂಗಳೂರು ಮಲ್ಲಿಗೆ ಅಂತ ಹೇಳಿ, ಇದು ಉಡುಪಿ ಮಲ್ಲಿಗೆ, ಇದು ಮಂಗಳೂರು ಮಲ್ಲಿಗೆ ನಿಜವಾಗಿ ಉಂಟಲ್ಲ ಹೇಗೆ ಇರ್ತದೆ ಅಂತ ಹೇಳಿದರೆ ಅದರ ತುದಿಯೆಲ್ಲ ಚೂಪಿರ್ತದೆ ತುಂಬ. ಮಂಗಳೂರು ಮಲ್ಲಿಗೆ ಅದನ್ನು ಕಟ್ಟುವ ವಿಧಾನವೇ ಬೇರೆ ಇರ್ತದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.